ದಸರಾ ತೆನೆ ಹಬ್ಬಕ್ಕಾಗಿಯೇ ಇವರು ತಮ್ಮ ಅರ್ಧ ಎಕರೆ ಗದ್ದೆಯಲ್ಲಿ ಫಸಲು ಬೆಳೆಸುತ್ತಾರೆ. ಪ್ರತಿ ವರ್ಷ ಅದನ್ನು ಉಚಿತವಾಗಿ ನೀಡಿ ತಮ್ಮ ಸೇವೆ ನೀಡುತ್ತಾರೆ. ಇಂತಹ ಮನೋಭಾವದ ವ್ಯಕ್ತಿ ಇರುವವರು ಉಡುಪಿಯ ಉದ್ಯಾವರದಲ್ಲಿ. ಅವರು ಯಾರು ಗೊತ್ತಾ? ಇಲ್ಲಿದೆ ನೋಡಿ ವರದಿ. ಹೌದು, ಇವರ ಹೆಸರು ಜೂಲಿಯನ್ ದಾಂತೆ. ಉಡುಪಿ ಜಿಲ್ಲೆಯ ಉದ್ಯಾವರ ಸಂಪಿಗೆ ನಗರದ ನಿವಾಸಿ. ಇವರದು ಕೂಡು ಕುಟುಂಬ. ಜೂಲಿಯನ್ ದಾಂತೆ ಹಿಂದೂಗಳ ಕದಿರು ಕಟ್ಟಲು ಮತ್ತು ಕ್ರೈಸ್ತ ತೆನೆ ಹಬ್ಬಕ್ಕೆ ಇವರ ಅರ್ಧ ಎಕರೆ ಗದ್ದೆಯಲ್ಲಿ ಬೆಳೆಸಿದ ತೆನೆಯನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಉದ್ಯಾವರ ಮಹತೋಬಾರ ಶ್ರೀ ಸಿದ್ಧಿ ವಿನಾಯಕ ದೇವರ ಅವಭೃತೋತ್ಸವದ ದಿನದ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮಗಳಿಗೂ ತಮ್ಮ ಕೃಷಿ ಗದ್ದೆಯ ಪ್ರದೇಶದಲ್ಲಿ ಸ್ಥಳಾವಕಾಶವನ್ನು ಒದಗಿಸುವ ಜೊತೆಗೆ ಚೌತಿ ಹಬ್ಬದ ಸಂದರ್ಭ ಕಟ್ಟುವ ತೆನೆ ಹಬ್ಬಕ್ಕೂ ತನ್ನ ಗದ್ದೆಯಲ್ಲಿ ಬೆಳೆದ ಭತ್ತದ ತೆನೆಯನ್ನ ಧರ್ಮಾತೀತವಾಗಿ ಉಚಿತವಾಗಿ ಒದಗಿಸುತ್ತಾರೆ. ಈ ತೆನೆ ಹಬ್ಬಕ್ಕಾಗಿ ತನ್ನ ಅರ್ಧ ಎಕರೆ ಗದ್ದೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿಯೇ ನಾಟಿ ಕೆಲಸವನ್ನ ಪೂರೈಸುತ್ತಾರೆ. ಸುಡುಮಣ್ಣು, ಹಟ್ಟಿಗೊಬ್ಬರ ಬಳಸಿ ಸಾವಯವ ಕೃಷಿಯಲ್ಲಿ ಹೆಚ್ಚು ನೆಚ್ಚಿಕೊಂಡಿದ್ದು, ಸಮರ್ಪಕ ಮಳೆಯು ಸುರಿಯುವ ಮುನ್ನವೇ ಪಂಪ್ ಮೂಲಕ ಗದ್ದೆಗೆ ನೀರು ಹಾಯಿಸಿ ಕೃಷಿ ಚಟುವಟಿಕೆಗೆ ನಿರತರಾಗುವ ಜೂಲಿಯನ್ ದಾಂತೆ ಅವರ ಸೇವಾನಿಷ್ಠೆಯಲ್ಲಿ ಬೆಳೆದ ಈ ಗದ್ದೆಯ ತೆನೆ ಬರಿದ ಫಸಲನ್ನ ತೆನೆ ಹಬ್ಬ ಹಾಗೂ ಬಾನಾಡಿಗಳ ಆಹಾರಕ್ಕಾಗಿ ಮೀಸಲಿಡುವುದು ಸರ್ವತ್ರ ಮಾದರಿಯಾಗಿದೆ. ನಾನು ಒಂದು 30 ವರ್ಷ ಗಲ್ಫ್ ರಾಷ್ಟ್ರದಲ್ಲಿದ್ದೆ. ಆಮೇಲೆ ನಾನು ಈಗ ರಿಟೈರ್ಡ್ ಆಗಿ ನಾವು ಎಲ್ಲ ಒಟ್ಟಿಗೆ ಮನೆಯಲ್ಲಿ ಕೂಡಿ ಕುಟುಂಬ ಒಟ್ಟಾಗಿ ಈ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕೃಷಿ ಕೆಲಸ ಮಾಡೋದ್ರಿಂದ ನಮಗೆ ಈ ಕದಿರು ಹಬ್ಬಕ್ಕೆ ಕದಿರು ಹಟ್ಟಲಿಕ್ಕೆ ಉಪಯೋಗ ಆಗ್ತದೆ. ಮತ್ತು ಎಲ್ಲರಿಗೂ ಜನಸಾಮಾನ್ಯರಿಗೂ ಎಲ್ಲ ಕಡೆಯಲ್ಲಿ ಹೋಗ್ತದೆ. ಹೊರಗಡೆ ಆರೋಗ್ಯ ನಾವು ಕೆಲಸ ಮಾಡಿದರೆ ಆರೋಗ್ಯವು ಒಳ್ಳೆಯದು ಚೆನ್ನಾಗಿರ್ತದೆ. ಆಮೇಲೆ ಪಕ್ಷಿಗಳಿಗೂ ನವಿಲು, ಗಿಳಿ, ಆಮೇಲೆ ಗುಬ್ಬಚ್ಚಿಗಳಿಗೆಲ್ಲ ಆಹಾರವಾಗಿ ಉಪಯೋಗ ಆಗ್ತದೆ. ಕೃಷಿ ಮಣ್ಣಿನ ಕಂಪಿನ ಫಸಲನ್ನ ಕಳೆದ 25 ವರ್ಷಗಳಿಂದಲೂ ರಾಷ್ಟ್ರ ಅಂತಾರಾಷ್ಟ್ರದಲ್ಲಿನ ಇಗರ್ಜಿಗಳಿಗೆ ಕನ್ಯಾ ಮರಿಯಮ್ಮನ ಜನ್ಮದಿನದಂದು ಆಚರಿಸುವ ತೆನೆ ಕಟ್ಟಲು ಹಾಗೂ ದೇಗುಲಗಳು, ಸಂಘ ಸಂಸ್ಥೆಗಳು ಕೌಟುಂಬಿಕವಾಗಿಯೂ ಫಸಲು ಭರಿತ ತೆನೆಯನ್ನ ಒದಗಿಸುತ್ತಾ ಬಂದಿರುವ ಉದ್ಯಾವರದ ಕುತ್ಪಾಡಿಯ ಜೂಲಿಯನ್ ದಾಂತೆ ಸಮಗ್ರ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.